ಕನ್ನಡದ ಪ್ರಥಮ ಪತ್ರಿಕೆ ಮಂಗಳೂರ ಸಮಾಚಾರ ಮಂಗಳೂರಿನಲ್ಲಿ ಆರಂಭಗೊಂಡ ಹಿನ್ನೆಲೆಯಲ್ಲಿ ಪತ್ರಿಕೆಯ ಸ್ಥಾಪಕ ಸಂಪಾದಕ ಹರ್ಮನ್ ಮುಗ್ಲಿಂಗ್ ಅವರ ಸ್ಮಾರಕ ಮಂಗಳೂರಿನಲ್ಲಿ ನಿರ್ಮಾಣವಾಗುವುದು ಅಗತ್ಯ ಎಂದು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಅವರು ಅಭಿಪ್ರಾಯಪಟ್ಟರು. ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಮಂಗಳೂರಿನ ಬಲ್ಮಠದ ಥಿಯೋಲಾಜಿಕಲ್ ಕಾಲೇಜು ಆವರಣದಲ್ಲಿ ಏರ್ಪಡಿಸಿದ ಸಂಪಾದಕ ಹರ್ಮನ್ ಮೊಗ್ಲಿಂಗ್ ಅವರ ಪ್ರತಿಮೆಗೆ ಗೌರವಾರ್ಪಣೆ ಮಾಡುವ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು. ಮೊಗ್ಲಿಂಗ್ ಸ್ಮಾರಕ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಿ ವಿಸ್ತೃತವಾದ ಸಮಾಲೋಚನಾ ಸಭೆ ನಡೆಸುವುದಾಗಿ ಸದಾಶಿವ ಉಳ್ಳಾಲ್ ಅವರು ಭರವಸೆ ನೀಡಿದರು. ಕಾಲೇಜಿನ ಒಟ್ಟಾರದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿರೋದು ಭಾಳ ಸಂತೋಷ. ಕಳೆದ 10 ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕನ್ನಡ ಸಮಾಚಾರ ಮಂಗಳೂರು ಸಮಾಚಾರವನ್ನು ಸ್ಥಾಪನೆ ಮಾಡಿ ಆ ಮೂಲಕ ಕನ್ನಡದ ಪತ್ರಿಕೆಗಳನ್ನು ಪ್ರಾರಂಭ ಮಾಡಿಸಿಕೊಂಡು ರಾಜ್ಯದಾದ್ಯಂತ ಕನ್ನಡ ಪತ್ರಿಕೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಂಗ್ಲಿ ಅವರನ್ನು ನೆನಪಿಸಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಈ ಒಂದು ಸಂದರ್ಭದಲ್ಲಿ ಇವತ್ತು ಬಂದು ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪತ್ರಿಕಾ ಯೂನಿಯನ್ ಎಲ್ಲ ಪದಾಧಿಕಾರಿಗಳಿಗೆ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿಎಸ್ ಗಟ್ಟಿ ಮಾತನಾಡಿ, ನ್ಯಾಯಯುತ ಹಾಗೂ ಸಮಾನತೆಯ ಸಮಾಜ ನಿರ್ಮಾಣದಲ್ಲಿ ಪತ್ರಿಕಾ ರಂಗ ಪ್ರಮುಖ ಪಾತ್ರ ವಹಿಸಿದೆ. ಕರ್ನಾಟಕದಲ್ಲಿ ಪತ್ರಿಕೋದ್ಯಮ ಆರಂಭಿಸಿದ ಮೊಗ್ಲಿಂಗ್ ಅವರು ಮಂಗಳೂರಿಗೂ ಹಿರಿಮೆ ತಂದಿದ್ದಾರೆ ಎಂದರು. ಈ ಒಂದು ದಿನಾಚರಣೆ ಇದು ಅರ್ಥಪೂರ್ಣ ದಿನಾಚರಣೆ. ಇವತ್ತು ಡಾಕ್ಟರ್ಸ್ ಡೇ ಕೂಡ ಹೌದು. ಹಾಗಾಗಿ ನ್ಯಾಯವನ್ನು ಕೊಡಿಸುವವರು, ನಮ್ಮ ದೇಹವನ್ನು ಉಳಿಸುವವರು, ಜೀವವನ್ನು ಕೊಡುವವರು, ಹಾಗೆ ಪತ್ರಿಕಾ ರಂಗವೂ ಕೂಡ ಹಾಗೆ. ಯಾರಾದರೂ ತಮ್ಮಲ್ಲಿ ನ್ಯಾಯಯುತವಾಗಿ ಬೇಡಿಕೆ ಇಟ್ಟಾಗ ನಿಜವಾಗಿ ಸಮಾಜಕ್ಕೆ ಅರ್ಥಪೂರ್ಣವಾದಂತಹ ಕೊಡುಗೆಯನ್ನು ಕೊಡುವವರು ಪತ್ರಿಕಾ ರಂಗದವರು. ಯಾವುದೇ ಜಾತಿ ಭೇದವಿಲ್ಲದೆ, ಪಕ್ಷ ಭೇದವಿಲ್ಲದೆ ಆ ಬರವಣಿಗೆಯನ್ನು ಬರೆಯುವ ಮುಖಾಂತರ ಜನರಿಗೆ ನ್ಯಾಯವನ್ನು ಕೊಡಿಸುವಂಥ ಪತ್ರಿಕಾ ರಂಗದ ದುಡಿತಕ್ಕಂಥ ಎಲ್ಲ ಪತ್ರಿಕಾ ಬಂಧುಗಳಿಗೂ ಕೂಡ, ಪತ್ರಿಕಾ ಬರಹಗಾರರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭಾಶಯವನ್ನು ಸಲ್ಲಿಸಿಕೊಂಡು ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ಎಂ ವಾಟ್ಸನ್ ಅವರು ಮಾತನಾಡಿ, ಮಂಗಳೂರು ಸಮಾಚಾರ ಸಂಪಾದಕ ಮೊಗ್ಲಿಂಗ್ ಅವರ ಸ್ಮಾರಕ ಮಂಗಳೂರಿನಲ್ಲಿ ಶೀಘ್ರ ನಿರ್ಮಾಣವಾಗುವಂತಾಗಲಿ ಎಂದು ಆಶಯ ವ್ಯಕ್ತಪಡಿಸಿದರು. ನಮ್ಮ ಸಮುದಾಯಕ್ಕೆ ಮಾತ್ರವಲ್ಲ, ಇಡೀ ಅದು ಕನ್ನಡ ಭಾಷೆಗೆ ಮತ್ತು ಕರ್ನಾಟಕ ಜನರಿಗೆ ಕೊಡುವ ಗೌರವ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ಪ್ರತಿ ವರ್ಷ ಇಲ್ಲಿ ಬಂದು ಮೊಗ್ಲಿಂಗ್ ಅವರಿಗೆ ಗೌರವವನ್ನು ಸೂಚಿಸುವಂಥ ಈ ಕಾರ್ಯಕ್ರಮವನ್ನು ಕಳೆದ ಹಲವಾರು ವರ್ಷಗಳಿಂದ ಹಮ್ಮಿಕೊಂಡಂಥ ಕರ್ನಾಟಕ ಜರ್ನಲಿಸಮ್ ಯೂನಿಯನ್ ದಕ್ಷಿಣ ಕನ್ನಡ ಇವರಿಗೆ ನಾನು ಪೂರ್ಣ ಹೃದಯದಿಂದ ಅಭಿನಂದನೆ ಸಲ್ಲಿಸುತ್ತೇನೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಕಾಡ್, ಕರ್ನಾಟಕ ಕೊಂಕಣಿ ಅಕಾಡೆಮಿ ಅಧ್ಯಕ್ಷ ಸ್ಟ್ಯಾನಿ ಅಲ್ವೆರಿಸ್ ಅವರು ಶುಭ ಕೋರಿ ಮಾತನಾಡಿದರು. ಅನೇಕ ಪುಣ್ಯಭೂಮಿಗಳಲ್ಲಿ ಇದು ಕೂಡ ಒಂದು. ಯಾಕೆಂತ ಹೇಳಿದ್ರೆ, ನಾವು ಇವತ್ತು ಕನ್ನಡ ಅಂತ ಮಾತನಾಡುವಾಗ ಕನ್ನಡದ ಶಬ್ದಕೋಶ, ಕನ್ನಡದ ರತ್ನಕೋಶ ಅಥವಾ ಕನ್ನಡದ ಡಿಕ್ಷನರಿ ಅಂತ ಹೇಳ್ತೇವೆ. ಆ ಡಿಕ್ಷನರಿಯನ್ನು ಯಾರು ಮಾಡಿದರು? ನೀವು ಇಲ್ಲಿ ಒಳಗಡೆ ಬರುವಾಗ ಕಾಣ್ತದೆ ನಿಮಗೆ ಕಿಟ್ಟೇಲ್ ಅವರ ಪ್ರತಿಮೆ. ಕಿಟ್ಟೇಲ್ ಅವರು ಕನ್ನಡಕ್ಕೆ ಒಂದು ಶಬ್ದಕೋಶವನ್ನು ಕೊಡ್ತಾರೆ. ಅದೇ ಕಿಟ್ಟೇಲ್ ಅವರ ಜೊತೆಗೆ ಬಂದವರು ಮೊಗ್ಲಿಂಗ್ ಅವರು, ಹರ್ಮನ್ ಮೊಗ್ಲಿಂಗ್ ಅವರು. ಅವರ ಜೊತೆಗೆ ಬಂದವರು ಮೆನ್ನರ್ ಅವರು, ರೆವರೆಂಡ್ ಮೆನ್ನರ್ ಅಂತ ಬಂದಿದ್ದರು. ಅವ್ರ ಜೊತೆಗೇನೆ ಗುಂಡರ್ಟ್ ಅಂತ ಬಂದಿದ್ದರು. ಯಾಕೆ ಮೆನ್ನರ್ ಅವರ ಹೆಸರು ಹೇಳ್ತೇನೆ ಅಂತ ಹೇಳಿದ್ರೆ, ಮೆನ್ನರ್ ಅವರು ತುಳುವಿಗೆ ಒಂದು ಡಿಕ್ಷನರಿ ಮಾಡಿ ಕೊಡ್ತಾರೆ, ಶಬ್ದಕೋಶ. ತುಳುವಿನ ಮೊದಲ ಶಬ್ದಕೋಶ, ಫಸ್ಟ್ ಡಿಕ್ಷನರಿ 1886ರಲ್ಲಿ ಬಂದಿರುವಂಥದ್ದು. ಅದನ್ನು ಇವರ ಸಹವರ್ತಿಯಾಗಿರುವಂಥ ಮೆನ್ನರ್ ಅವರು ಮಾಡಿರುವಂಥದ್ದು. ಅದೇ ಹೊತ್ತಿಗೆ ಮಲಯಾಳಂನ ಮೊದಲ ಡಿಕ್ಷನರಿ ಬರ್ತದೆ, ಗುಂಡಟ್ ಅವರು, ಇವರದೇ ಸಹವರ್ತಿ ಅವರು ಮಾಡಿರುವಂಥದ್ದು. ಅದೇ ಹೊತ್ತಿಗೆ ಕೊಂಕಣಿಯ ಡಿಕ್ಷನರಿ ಕೂಡ ಬರ್ತದೆ. ಸೊ ಇದೆಲ್ಲವೂ ಈ ಪರಿಸರದಲ್ಲಿ ಉಂಟಾಗಿರುವಂಥದ್ದು. ಆವತ್ತಿನ ಕಾಲಕ್ಕೆ ಮುದ್ರಣ ಅಂತ ಆಗುವಾಗ ಅದು ಕಲ್ಲಚ್ಚಿನ ಮುದ್ರಣ, ಇವತ್ತಿನಾಗೆ ಇದಿರಲಿಲ್ಲ, ಲಿಥೋಗ್ರಫಿ ಪ್ರೆಸ್ ಅಂತ ಇರ್ತದೆ. ಸೊ ಆ ಮೂಲಕ ಅವರು ಪುಸ್ತಕಗಳನ್ನು ಆರಂಭಿಸ್ತಾರೆ. ಜೊತೆಯಲ್ಲಿ ಇವತ್ತು ನಾವು ಮೊಗ್ಲಿಂಗ್ರವರು ನೆನಪನ್ನು ತೆಗೆಯುತ್ತಾ ಇದ್ದೇವೆ. ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆಯನ್ನು ಪ್ರಪ್ರಥಮವಾಗಿ ಕನ್ನಡದಲ್ಲಿ ಆರಂಭಿಸಿದ ಆ ವ್ಯಕ್ತಿಗೆ ಗೌರವ ನೀಡುವಂಥದ್ದು ನಮಗೂ ಕೂಡ ಇವತ್ತೊಂದು ಗೌರವ. ಇವತ್ತು ಪತ್ರಿಕಾ ದಿನಾಚರಣೆಯನ್ನು ಕೂಡ ನಾವು ಆಚರಿಸ್ತಾ ಇದ್ದೇವೆ. ಇಲ್ಲಿರುವ ಎಲ್ಲ ಪತ್ರಕರ್ತ ಮಿತ್ರರಿಗೂ ನಾನು ಪತ್ರಿಕಾ ದಿನದ ಶುಭಾಶಯಗಳನ್ನು ಕೋರ್ತೇನೆ. ಮೊಗ್ಲಿಂಗ್ರವರು ದೂರದ ಜರ್ಮನಿಯಿಂದ ಭಾರತಕ್ಕೆ ಬಂದು ಒಬ್ಬ ಮಿಷನರಿಯಾಗಿ ಕೆಲಸ ಆರಂಭಿಸಿ ಇಲ್ಲಿ ಸ್ಥಾಪಿಸಿದಂಥ ಕಾಲೇಜಿನ ಪ್ರಪ್ರಥಮ ಪ್ರಾಂಶುಪಾಲರಾಗಿ ಜೊತೆಯಲ್ಲಿ ಕನ್ನಡ
ಭಾಷೆಯನ್ನು ಕಲಿತು ಆ ಭಾಷೆಯಲ್ಲಿ ಒಂದು ಪತ್ರಿಕೆಯನ್ನು ಅವರು ತೆಗೆದಿದ್ದಾರೆ ಅಂದರೆ ಇವತ್ತು ನಾವು ಇಂದಿನ ಈ ಯುಗದಲ್ಲಿ ನಮ್ಮ ಪ್ರಾದೇಶಿಕ ಭಾಷೆಗಳನ್ನು ಮಾತನಾಡಲು ನಾಚುವಂಥ ಸಂದರ್ಭದಲ್ಲಿ ಅವರಿಂದ ನಾವು ಕಲಿಬೇಕಾದಂತೂ ಬಹಳ ಇದೆ. ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ವಿಶ್ವನಾಥ ಸುವರ್ಣ ಭಾಗವಹಿಸಿದ್ರು. ಈ ವೇಳೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸಮಿತಿ ಸದಸ್ಯರಾದ ಈಶ್ವರ್ ವಾರಣಾಸಿ, ಗಿರಿಧರ್ ಶೆಟ್ಟಿ, ಡೊನಾಲ್ಡ್ ಪಿಂಟೋ, ಹಮೀದ್ ವಿಟ್ಲ, ಶಿವಪ್ರಸಾದ್ ಆಲೆಟ್ಟಿ, ಗಣೇಶ್ ಕುಕ್ಕುದಡಿ, ಜಯಶ್ರೀ ಕೋಯಂಗೋಡಿ ಮೊದಲಾದವರು ಉಪಸ್ಥಿತರಿದ್ದರು. ಗೌರವಾಧ್ಯಕ್ಷ ಹರೀಶ್ ಬಂಟ್ವಾಳ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.